ಬಂದಿತ್ತು. ಅದು ಸಚಿವರೊಬ್ಬರಿಗೆ ಸಂಬಂಧಪಟ್ಟಿರೋ ಹೆಸರು ಅಂತ ಹೇಳಾಗ್ತಿದೆ. ಅವರ ತಮ್ಮ ಅದರಲ್ಲಿ ಸುಮಾರು 80 ಲಕ್ಷ ರೂಪಾಯಿಗಳ ಹಣವನ್ನು ವಸೂಲಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಹೊರಗಡೆ ಬರ್ತಾ ಇದೆ. ನೋಡಿ, ನಾನು ಮಾತಾಡೋದಕ್ಕೆ ಚೀಫ್ ಮಿನಿಸ್ಟ್ರು ನಾವೇನಾದ್ರು ಬಹಳ ರಭಸವಾಗಿ ನಮ್ಮ ಅಧಿಕಾರ ಚಲಾಯಿಸಿದರೆ ಶಿವಕುಮಾರ್ಗೆ ಉಸಿರೇ ನಿಂತೋಯ್ತದೆ ಅಂತ ಹೇಳಿ ಮಾತಾಡ್ತಾ ಇದ್ದೆ. ಸೊ ನಮಗೂ ಬಹಳ ಭಯ ಆಗ್ತಾ ಇದೆ. ಒಬ್ಬ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನೀವು ಯಾರು ಗಣಿಸಿರ್ಲಿಲ್ಲ ಅಂತ ಹೇಳ್ತಾ ಇದ್ದೆ. ನಾವು ಗಣಿಸಲ್ಲ, ಅದೊಬ್ಬರೇ ಗಣಿಸು. ನಮ್ಮ ಅಂತ ನಾನು ಹೇಳುದಿಲ್ಲ, ನನಗೆ ಬಂದ ಮಾಹಿತಿ ಅವರ ಯಾರ ಮಂತ್ರಿಗಳ ಸಂಬಂಧ ಅಂತ ಹೇಳ್ತಾ ಇದೆ. ಬಟ್ ನನಗೆ ಬಂದ ಮಾಹಿತಿ ಪ್ರಕಾರ, ನನಗೆ ಬಂದ ಇನ್ಫಾರ್ಮೇಶನ್, ಐ ಮೇ ಬಿ ರೈಟ್, ಐ ಮೇ ಬಿ ರಾಂಗ್, ಒಂದೇ ತಾಲೂಕಿನಲ್ಲಿ 3 ಜನ ಸೆಲೆಕ್ಟ್ ಆಗಿದ್ದಾರೆ. ಪಾಪ ಅವರೆಲ್ಲ ಆಸ್ತಿಗಳನ್ನ ಮಾರ್ಕೊಂಡಿದ್ದಾರೆ. ಮಾರ್ಕೊಂಡು ದುಡ್ಡು ಕೊಟ್ಟು, ಅದು ಇಡೀ ಊರಿಗೆ ಗೊತ್ತಿರುವಂತ ವಿಚಾರ. ಇನ್ನು ನಾನೇನು ಅದನ್ನ ಬಿಡಿಸಿ ಹೇಳ್ಬೇಕಾದಿಲ್ಲ, ನಾನೇನು ನೋಟಿಸ್ ತಗೋಬೇಕಾದಿಲ್ಲ, ನಾನೇನು ಮಾಹಿತಿನೂ ಕೂಡ ಕೊಡಬೇಕಾದಿಲ್ಲ. ಈಗ ನೀವೇ ಏನೇನು ಟಿವಿಲಿ ತೋರಿಸ್ತಾ ಇದ್ರಿ ಅದನ್ನೆಲ್ಲ ಕಂಪ್ಲೀಟು ನನಗೆ ಫೋನ್ಗಳು ಬರ್ತಾ ಇದೆ. ಒಬ್ಬರು ಸೆಲೆಕ್ಟ್ ಆಗಿದ್ದವ್ರ ತಂದೆಗೆ ಈ ಥರ ಆಗೋಯ್ತು ಅಂತ ಪಾಪ ಈಸ್ ಬೀನ್ ಹೆಲ್ತ್ ಭಾಳ ಅಪ್ಸೆಟ್ ಆಗಿ ಈಸ್ ಬೆಡ್ ರಿಡನ್. ಇನ್ನು ಪಾಪ ಇನ್ಫ್ಲೂಯೆನ್ಸ್ ಇತ್ತು, ಒಬ್ರಿಗೆ ಫೋನ್ ಮಾಡಿ ಇನ್ಸ್ಪೆಕ್ಟ್ರು ಯಾರೋ ಪೊಲೀಸ್ COD ಆಫೀಸರ್ಸ್ ಫೋನ್ ಮಾಡಿಬಿಟ್ಟು ಮಂತ್ರಿಗಳು, ಹೋಮ್ ಮಿನಿಸ್ಟ್ರು ಯಾರೋ ನನಗೆ ಗೊತ್ತಿಲ್ಲ ಬಿಡಿಸಿದ್ದಾರೆ, ಫರ್ದರ್ ಎಂಕ್ವೈರಿ ಮಾಡಿದ್ರು. ಹೀಗೆ 3 ಜನ ಒಂದೇ ತಾಲೂಕಿನಲ್ಲಿ ಈ ರೀತಿ ಸೆಲೆಕ್ಷನ್ ಆಗಿದೆ ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ಈಗ ನಾನೇನು ಮಾತಾಡೋದಿಲ್ಲ. ಫಸ್ಟ್ ಪೊಲೀಸ್ ಅವರು, COD ಅವರು ಎಷ್ಟು ಪ್ರಾಮಾಣಿಕತೆಯಿಂದ ಮಾಡ್ತಾರೆ ಅನ್ನೋದು ಇದು ಮುಖ್ಯ. ಯಾಕೆಂದ್ರೆ ನಾನು ಯಾಕೆ ವಾದ ಮಾಡ್ತಾ ಇದ್ದು ಅಂತಂದ್ರೆ, ಫಸ್ಟು ನಮ್ಮ ತನಿಖೆ ಮುಗಿಸ್ಬಿಟ್ಟು ಆಮೇಲೆ ನೀವು ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿ. ತನಿಖೆ ಮಾಡೋಕ್ಕಿಂತ ಮುಂಚಿತವಾಗಿ ಎಷ್ಟೆಷ್ಟು ಜನ ಯಾರ್ಯಾರು ಸೇರಿದ್ದಾರೆ, ಯಾರ್ಯಾರು ಬೆಂಬಲವಾಗಿ ನಿಂತಿದ್ದಾರೆ ಅಂತ ಹೇಳಕ್ಕಿಂತ ಮುಂಚಿತವಾಗಿ ಅವರು ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಎಕ್ಸಾಮ್ ಕ್ಯಾನ್ಸಲ್ ಮಾಡ್ಬೇಕಾದ್ರೆ, ಯಾಕಂದ್ರೆ ದೇ ಆರ್ ಲೀಡಿಂಗ್ ಫಾರ್ ಎ ಲಿಟಿಗೇಷನ್. ಗೌರ್ಮೆಂಟ್ ಈಸ್ ಲೀಡಿಂಗ್ ಫಾರ್ ಎ ಲಿಟಿಗೇಷನ್. ಯಾವುದೇ ನಾಳೆ ಬೆಳಿಗ್ಗೆ ಹುಡುಗರು ಹೋಗ್ತಾರೆ, ಯಾವ ಬೇಸಿಸ್ ಮೇಲೆ ನೀವು ಕ್ಯಾನ್ಸಲ್ ಮಾಡಿದ್ರಿ, ಯಾರೋ ಒಬ್ಬರೋ ಇಬ್ಬರೋ ಮಾಡೋ ತಪ್ಪಿಗೆ ನಮ್ಗೆ ಯಾಕೆ ತೊಂದರೆ ಆಗಬೇಕು ಅಂತ ನ್ಯಾಚುರಲ್ ಕೇಳೋಷ್ಟು ಇರ್ತದೆ. ಆಮೇಲೆ DGನೇ ನೇರವಾಗಿ ಹೇಳಿದ್ದಾರೆ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಅನ್ಯಾಯ ಬಿಡೋದಿಲ್ಲ ನಾವು ಪಾಪ ಪ್ರಾಮಾಣಿಕರಿಗೆ ಅಂತ ಅವ್ರು ಹೇಳಿದ್ದಾರೆ. DG being a head of a government department himself has said that press conference ಮಾಡಿ ಹೇಳಿದ್ದಾರೆ. ಹಂಗಾರೆ DG ಒಂದು ಹೇಳೋದು, ಹೋಮ್ ಮಿನಿಸ್ಟರ್ ಒಂದು ಹೇಳೋದು, ತಿರ್ಗಾ ಹೋಮ್ ಮಿನಿಸ್ಟರ್ ಪಕ್ಕ DG ಕೂತ್ಕೊಳ್ಳೋದು, ಇವೆಲ್ಲ ಅಡ್ಮಿನಿಸ್ಟ್ರೇಷನ್ ಆಯ್ತು. ಆಮೇಲೆ ಫೋನ್ ಮಾಡ್ಬಿಟ್ಟು ನಾನು ಫೋನ್ ಮಾಡಿದೆ, ಇನ್ನೊಬ್ಬ ಫೋನ್ ಮಾಡಿದೆ ಅಂತ ಬಿಟ್ಟು ಕಳಿಸೋದು. ಈಗ ನಿಮ್ಗೇನೋ ಮಾಹಿತಿ ಬಂದಿದೆ, ನೀವು ಆಗ್ತಾ ಇದ್ದೀರಿ, ಕೊಡ್ಲಿ ನೋಟಿಸ್ ನಿಮ್ಗೇನು ಮಾಹಿತಿ ಬಂತು ಅಂತ. ನನಗೆ ಸಿಕ್ಕಿರೋ ನೋಟಿಸ್ ಪ್ರಕಾರ ಆ ನೋಟಿಸಲ್ಲಿ ಹೆಸರಿದೆ, ಅವ್ರು ಏನು ಇನ್ವೆಸ್ಟಿಗೇಷನ್ ಮಾಡೋದು, ಅವ್ರ ಪಾಸ್ ಶೀಟ್ ವರ್ಕ್ ಆಯ್ತಾ, ಏನಾಯ್ತು, ಅವ್ರ ಆಸ್ತಿ ಪಾಸ್ತಿಗಳೇನು, ದುಡ್ಡು ಏನಾದ್ರು ಮಾಡಿದ್ರೆ ಇನ್ನು ಫರ್ದರ್ ಏನಾದ್ರು ಹೋಗಿ ಇಡೀ ಊರಲ್ಲಿ ಏನಾದ್ರು ಇನ್ವೆಸ್ಟಿಗೇಷನ್ ನಡೀತಾ. ಯಾವ COD ಅಧಿಕಾರಿಗಳು ಊರಿಗೆ ಹೋಗಿಲ್ಲ, ಅವ್ರ ಊರುಗಳಿಗೆ ಹೋಗಿಲ್ಲ. ನೀವು ಪ್ರತಿಯೊಂದು ಹುಡುಗ ಯಾರ್ಯಾರು ಇಂಥದಕ್ಕೆ ಸೇರಿದ್ದಾರೆ ಅವ್ರ ಊರುಗಳಿಗೆ ಹೋದ್ರೆ ಅವರು ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ದಾರೆ, ಎಷ್ಟು ಸಾಲ ಇಸ್ಕೊಂಡಿದ್ದಾರೆ, ಎಷ್ಟು ಸೋನ ಇಸ್ಕೊಂಡಿದ್ದಾರೆ ಅಂತ ಹೇಳಿ CODಗಳು ಮಾಡಿದ್ರೆ ಗೊತ್ತಾಗ್ತದೆ. ಸೊ ಯಾರ ಮನೆಗೆ ಹೋಗಿದ್ರು COD ಅವರು, ಯಾರ ಮನೆಗೆ ಹೋಗಿದ್ರು COD ಅವರು ಅಂತ ಹೋಗಿ ಕೇಳಿದ್ರು, ಊರಲ್ಲೆಲ್ಲ ಗೊತ್ತಾಗ್ತದೆ. ಕೇಳಿದ್ರೆ ಈಗ ಪ್ರಭಾವಿಗಳು ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು, ಆದ್ರೆ ಎಲ್ಲ ಒಂದು ಹ್ಯಾಂಕಲ್ ಅಲ್ಲಿ ಈ ಕಳ್ತನನ ಸುಳ್ಳ ಮುಚ್ಚಕ್ಕಾಗಲ್ವಲ್ಲ. ದಟ್ ಇಸ್ ವಾಟ್ ವಿ ಬಿಲೀವ್. ಸೊ ಅದಕ್ಕೆ ನೋಡೋಣ ಸರ್ಕಾರ ಏನ್ ಮಾಡ್ತಾರೆ ಅಂತೇಳಿ, ಯಾರ್ಯಾರು ರಕ್ಷಣೆ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತ. ಚೀಫ್ ಮಿನಿಸ್ಟರ್ಗೆ ನಿಜವಾಗ್ಲೂ ಬದ್ಧತೆ ಇದ್ರೆ, ನಿಮ್ಗೆ ಬದ್ಧತೆ ಇದ್ರೆ
ಯಾರದೇ ಆಗಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ ಅಂದಾನೆ. ಯಾರೇ ಆಗಿರಲಿ, ನಿಮ್ಮ ಮಂತ್ರಿ ಆಗಿರಲಿ, ಮಂತ್ರಿ ಬೆಂಬಲಿಗರಾಗಲಿ, ಮಂತ್ರಿ ನಂಟರಾಗಿರಲಿ, ಕಾಂಗ್ರೆಸ್ಸಿಗರಾಗಲಿ, ಜನತಾದಳದವರಾಗಲಿ, ಬಿಜೆಪಿಯವರಾಗಲಿ, ಯಾರೇ ಆಗಲಿ, ಈ ಫಸ್ಟು ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ. ಯು ಶುಡ್ ಆಸ್ಕ್ ಚೀಫ್ ಮಿನಿಸ್ಟರ್ ಇನ್ವಾಲ್ವ್ ಆಗಿದ್ದಾನೆ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿ. ನೀವು ಎನ್ಕ್ವೈರಿ ಮಾಡಬೇಕು. ಈ ಹೋಮ್ ಮಿನಿಸ್ಟರ್ ಆಗಿದ್ದವರು ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮ ಕೈಗೊಳ್ಬೇಕು. ವೈ ದೇ ಇನ್ಫ್ಲೂಯೆನ್ಸ್ಡ್, ಹೂ ಮೇಡ್ ದೆಮ್, ಯಾರು ಕಾಲ್ ಮಾಡಿದ್ರು, ಯಾರವರು, ಯಾರಿಂದ ಇತ್ತು, ಯಾರಿಂದ ಓಡಾಡ್ತಾ ಇದ್ರು ಹುಡುಗರುಗಳು, ಯಾರ್ಯಾರ ಕನೆಕ್ಷನ್ ಇತ್ತು, ಎಷ್ಟು ಫೋನ್ ನಂಬರ್ಸ್ ಆಗಿತ್ತು, ಎಲ್ಲಿ ದುಡ್ಡು ತಂದು ಕೊಟ್ಟಿದ್ದಾರೆ. ನಮ್ಮ ಹಳ್ಳಿಗಳಲ್ಲಿ ಗೊತ್ತಾಗಲ್ವಾ? ಪಾಪ ಅವರೆಲ್ಲ ದುಡ್ಡುಗಳು ಆಸ್ತಿಗಳೆಲ್ಲ ಮಾರಿದ್ದಾರೆ. ನನಗೆ ಗೊತ್ತಿದೆ. ಐ ಡೋಂಟ್ ವಾಂಟ್ ಟು ಟೆಲ್ ಯಾರು ಏನೇನು ಅಂತ, ನಮಗೂ ಪರಿಚಯ ಇರೋರೇನೆ. ಸೊ ನೋಡೋಣ, ಅವ್ರು ಏನು ಸರ್ಕಾರ ಏನು ಮುಚ್ಚದೆ ಅಂತ ನೋಡೋಣ. ಆಮೇಲೆ ಮಾತಾಡ್ತೀನಿ. ಸಚಿವರನ್ನ ರಕ್ಷಣೆ ಮಾಡೋ ತಂತ್ರ ಅನ್ನೋದು ಬಳಸ್ತಿದ್ದಾರೆ. ನೋಡೋಣ, ಚೀಫ್ ಮಿನಿಸ್ಟರ್ ರಕ್ಷಣೆ ಮಾಡ್ತಾರೋ. ಚೀಫ್ ಮಿನಿಸ್ಟರ್ ಈಗ ಬೆಳಗ್ಗೆಯಿಂದ ನನಗೆ ಫೋನು, ಅಣ್ಣ ಚೀಫ್ ಮಿನಿಸ್ಟರ್ ಆಗೋಯ್ತವ್ರೆ, ನೀವು ಯಾಕೆ ಅವ್ರ ಹೆಸರೆಲ್ಲ ಈಚೆಗೆ ಬರ್ತಾ ಇದ್ದಾರೆ ಮೀಡಿಯಾದಲ್ಲಿ, ನೀವೇನೋ ಮಾಡಿ ರಕ್ಷಣೆ ಮಾಡೋಣ ಅಂತ ನನಗೆ ಸುಮಾರು ನನ್ನ ಫೋನು. ಯಾಕೆ ನನ್ನ ಫೋನ್ ಕಾಲ್ನ ಚೆಕ್ ಮಾಡಿ ಯಾರು ನನಗೆ ಫೋನ್ ಮಾಡಿದ್ರು ಅಂತ, ಏನೋ ಆಗೋಯ್ತಾರೆ ಕಣಂತ. ಅದು ಯಾರೋ ಒಬ್ಬ ಮಂಡ್ಯದಿಂದ ಒಬ್ರು ಯಾರೋ ಒಬ್ರು ಲೀಡ್ರು, ಒಬ್ರು ಅಧ್ಯಕ್ಷರಾಗಿದ್ದಾರೆ, ಅವ್ರು ಫೋನ್ ಮಾಡ್ತಾರೆ. ಇನ್ನೇನು ಚೀಫ್ ಮಿನಿಸ್ಟರ್ ಆಗೋಯ್ತಾ ಇದ್ರು, ನೀವು ಇದನ್ನ ಮೀಡಿಯಾರವ್ರು ಯಾರೋ ಮಾಡ್ತಾ ಇದ್ದಾರೆ, ಇದಕ್ಕೆ ದಯವಿಟ್ಟು ನೀವು ಸ್ವಲ್ಪ ಇದಕ್ಕೆ ಏನು ಮಾತಾಡೋಕೆ ಹೋಗ್ರಿ ಕಾರಣ ಅಂತ. ನೀವು ಬಂದ ತಕ್ಷಣ ನಾನು ಫೋನ್ 5 ನಿಮಿಷ ಆಗಿಲ್ಲ ನಾನು ಮಾತಾಡಿ, ನೀವು ಬಂದು ನನಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀವಿ. ಸಿಎಂ ರೇಸಲ್ಲಿ ಇದ್ದಾರೆ ಆ ಸಚಿವರು ಅಂತ ಅವ್ರು ಯಾರೋ ಬಿಜೆಪಿಯವರು ಹೇಳಿದಪ್ಪ ನನಗೆ. ಬಿಜೆಪಿ ಅಧ್ಯಕ್ಷರಿದ್ದಾರೆ ಒಂದು ಸಂಸ್ಥೆಗೆ, ಅವರು ನಮ್ಮವ್ರಿಗೆ ಯಾರಿಗೋ ಫೋನ್ ಮಾಡಿದ್ರಂತೆ. ನನಗೆ ಗೊತ್ತಿಲ್ಲ, ಸಿಎಂ ಚೇಂಜ್ ಮಾಡ್ತಾರೋ ಬಿಡ್ತಾರೋ, ಅದು ಅವ್ರ ಪಾರ್ಟಿ ಬಿಟ್ಟಿದ್ದು. ಸಿಎಂ ಆ ಸಚಿವರ ವಿರುದ್ಧ ಕ್ರಮ ತಗೊಳ್ಳೋ ಭರವಸೆ ಕೊಟ್ಟರೆ ಹೆಸರು ಏನಾದ್ರು ತಾವು ಬಹಿರಂಗ ಪಡಿಸ್ತೀರಾ? ಅಲ್ಲ, ಈಗ ಫಸ್ಟ್ ಅವ್ರೇನು ನೋಡ್ರಿ, ಇಲ್ಲಿ ಮುಚ್ಚು ಮರೆ ಏನಿಲ್ಲ, ಇದು ಎಲ್ಲ ಈಚೆಗೆ ಬಂದ್ಬಿಡ್ತದೆ. ಕರಪ್ಷನ್ನು, ಕೆಮ್ಮು, ಇವೆಲ್ಲ ಸುಳ್ಳು, ಬೇರೆ ಬೇರೆ ಏನೋ ಇದೆ, ಅದೆಲ್ಲ ನಾನು ಹೇಳಿದ್ರೆ ಅದನ್ನೇ ದೊಡ್ಡ ನ್ಯೂಸ್ ಮಾಡ್ಬಿಡ್ತೀರ. ಇದೆಲ್ಲ ಯಾರು ಹೈಡ್ ಮಾಡೋಕ್ಕಾಗಲ್ಲ, ಈಗ ಕರಪ್ಷನ್ ಮಾಡ್ಬೇಕಾದ್ರೆ, ಈಗ ಲಂಚ ಕೊಡ್ಬೇಕಾದ್ರೆ ಅವನು 80 ಲಕ್ಷನೋ 70 ಲಕ್ಷನೋ 75 ಲಕ್ಷನೋ 65 ಲಕ್ಷ ಎಷ್ಟು ಕೊಡ್ಬೇಕಾದ್ರೆ ಪಾಪ ಯಾರು ಕಣ್ಣು ಬುದ್ಧಿ ಇರೋದಿಲ್ಲ. ಏನು ಆಸ್ತಿ ಮಾಡಬೇಕು, ಇಲ್ಲ ಸಾಲ ತಗೋಬೇಕು. ಏನು ಅವ್ನ ಮನೇಲಿ ಒಂದು 10 ಲಕ್ಷ 20 ಲಕ್ಷ ರೈತ ಇಟ್ಕೊಂಡಿರ್ಬೋದು, 50 ಲಕ್ಷ 30 ಲಕ್ಷ ಇಟ್ಕೊಂಡು ಬೇರೆ ಯಾರನ್ನ ಕೇಳಬೇಕು. ಇವೆಲ್ಲ ಈಚೆ ಬರ್ತದಲ್ಲ, ಈಗ ಇವ್ರದ್ದು 40% ಕಮಿಷನ್ ವಿಚಾರದಲ್ಲಿ ಪಾಪ ಅವನ ಸಂತೋಷ್ ಪಾಟೀಲ್ ವಿಚಾರ ಬಂತು. ಎಲ್ಲ ಅವನು ಎಲ್ಲಿ ಕೆಲಸ ಮಾಡ್ದ, ಈಗ ಕೊನೆಗೆ ಅವ್ರು ಯಾರು ಹೇಳಿದ್ರು, ಇಲ್ಲ ಅವನು ಅಷ್ಟು ಕೋಟಿ ಖರ್ಚು ಮಾಡಲ್ಲ, ನಾವು 20 ಲಕ್ಷ ಕೊಟ್ಟಿದ್ದೀವಿ, ನಾವು 30 ಲಕ್ಷ ಕೊಟ್ಟಿದ್ದೀವಿ ಅಂತಂದ್ರು. ಅವನು ಹೋದ ಡೆಲ್ಲಿಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ದ, ಅವನು ಹೋದ ಲೀಡರ್ಗಳು ಭೇಟಿ ಮಾಡ್ದ, ಅವನು ಹೋದ ಮಿನಿಸ್ಟರ್ ಭೇಟಿ ಮಾಡ್ದ. ಹಂಗೆ ದೇರ್ ಬಿ ಲಾಟ್ ಆಫ್ ಟ್ರಯಲ್. ಹಂಗೆ ಈ PSI ಎಕ್ಸಾಮ್ ಕರೆದಾಗಿಂದ ಹಿಡಿದು PSI ಸೆಲೆಕ್ಷನ್ ಆಗಬೇಕು ಅಂತ ಇದು ಪದ್ಧತಿ. ನನ್ನ ಹತ್ರನೂ ಎಷ್ಟೋ ಜನ ನಮ್ಮವರೆಲ್ಲ ಬರ್ತಾರೆ. ಈಗ ನಾನು ಯಾವುದೋ ಡೈರಿಗೆ ಹಾಕಿದ್ದೀನಿ, ಅದಾಗಿ ನಾನು ಕಲ್ಚಾರಿಸ್ತಿದೆಯಲ್ಲ, ನಮಗೆಲ್ಲಾದ್ರೂ ಸ್ಲಿಪ್ ಕೊಟ್ಬಿಡ್ತೀವಿ ಅಂತ ಬೇಕಾದಷ್ಟು ಜನ ಪಾಪ ಮುಗಿದ್ರು ಬರ್ತಾರೆ. ನಾವು ಅದನ್ನೆಲ್ಲ ಎನ್ಕರೇಜ್ ಮಾಡೋಣ. ನಾನು ಬೈಕ್ ಕಳಿಸ್ತೀನಿ, ನಡೀರೋ ಸುಮ್ಮನೆ ಅವೆಲ್ಲ ಮೆರಿಟ್ ಮೇಲೆ ಎಕ್ಸಾಮಲ್ಲಿ ಓದ್ಕೊಂಡು ಬರೀರೋ ಅಂತ ಬೈಕ್ ಕಳಿಸ್ತೀನಿ. ಕೆಲವರು ಎನ್ಕರೇಜ್ ಮಾಡ್ತಾರೆ, ಪಾಪ ಏನೋ ಸಾಲ ಸೋಲ ಕೊಟ್ಬಿಟ್ಟು ತೊಗೊಂಡು ಬಂದು ಹಿಂಗೆಲ್ಲ ತಗಲಾಕೊಂಡು ಸಾಯ್ತಾರೆ. ಈಗೂ ನಾನು ಹೇಳ್ತಾ ಇದ್ದೀನಿ ಕೇಳಿ, ವಿತ್ ಅಥಾರಿಟಿ ಐ ಆಮ್ ಟೆಲಿಂಗ್, ನೀವು ಹೋಗಿ ಆ ಊರುಗಳಲ್ಲಿ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ, ಯಾರು ಈ ರೀತಿ ಎಲ್ಲರೂ ಪಾಪ ನಾನು ಮೆರಿಟ್ ಮೇಲೆ ಪಾಸ್ ಆಗಿಲ್ಲ ಅಂತ ಹೇಳಿಲ್ಲ. ಈಗ ಪೊಲೀಸ್ ಅವ್ರಿಗೆ ಏನೋ ಒಂದು ಮಾಹಿತಿ ಇರೋದಕ್ಕೆ ತಾನೇ ಕ್ಯಾನ್ಸಲ್ ಮಾಡಿರೋದು. ವಿತೌಟ್ ರಿಪೋರ್ಟ್ ಇಲ್ಲದೆ ಹೋದ್ರೂ ಕ್ಯಾನ್ಸಲ್ ಮಾಡಿದ್ದಾರೆ ಅಂದ್ರೆ ಅವ್ರು ಇಷ್ಟು ಅರ್ಜೆಂಟಾಗಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಂದ್ರೆ ಯಾಕೆ? ಐ ಆಮ್ ಟೆಲಿಂಗ್ ಯು ಒನ್ಲಿ ಟು ಸೇಫ್ ಗಾರ್ಡ್ ಇಂಥವ್ರನ್ನೆಲ್ಲ. ಮುಖ್ಯಮಂತ್ರಿಗಳೇ, ನೀವು ಯಾರನ್ನೂ ಕೂಡ ನೀವು ರಕ್ಷಣೆ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಕಾಲದಲ್ಲಿ ಇಂಥ ಕೆಲಸ ನಡೆದಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ನಿಮ್ಮ ಸರ್ಕಾರದ ನೆರಳಿನಲ್ಲಿ ಬೇರೆ ಮಂತ್ರಿಗಳ ನಿಮ್ಮ ಹೆಸರುಗಳನ್ನ ದುರುಪಯೋಗವನ್ನ ಮಾಡಿಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಹೊಣೆ ಹಾಕ್ಬೇಕಾಯ್ತು. ನಾವಿನ್ ಯಾರು ಮಾಡ್ಬೇಕಾಯ್ತು? ಈಗ ಏನಾದ್ರು ಕಾಂಗ್ರೆಸ್ ಪಾರ್ಟಿಲಿ ಯಾರು ಒಬ್ಬ ಕಾರ್ಯಕರ್ತರೇ ಮಾಡಿದ್ರೆ ನನ್ನೇ ಬಂದು ಬೈತಿರ್ತೀವಲ್ಲ, ನನ್ನೇ ಕ್ವಶನ್ ಮಾಡ್ತಾರೆ. ಅಥೆಂಟಿಕ್ ಮಾಹಿತಿ ನಿಮ್ಗಿದ್ರೆ ಅವ್ರನ್ನ ನೀಟಾಗಿ ಹೆಸರು ಹೇಳ್ಬಿಡ್ಬೋದಾ ಸರ್? ಅವಾಗ ಇಲ್ಲಪ್ಪ, ನೋಡೋಣ ಈಗ ಯಾಕೆ ಮಾತು. ಅಲ್ಲ, ಸಚಿವರು ಏನಾದ್ರು ನಿಮ್ಮ ವಿರುದ್ಧ ಏನಾದ್ರು ತಡೆ ತಟ್ಟಿದ್ರ ಸರ್ ಹಿಂದೆ ಏನಾದ್ರು? ನಾವು ಕಾಣಿಸಲ್ಲಪ್ಪ.
ನಾವು ರಾಮನಗರದವರೆಲ್ಲ ನಾವೆಲ್ಲ ಹೆಂಗಸರುಗಳು, ಗಂಡಸು ನಾನು. ಪದೇ ಪದೇ ಅದ್ನಿಲ್ಲಿ ಯಾಕೆ ಹೇಳ್ತೀವಿ? ಒಬ್ಬ ಸಚಿವರು ಅಂತೀರಿ, ಇದು ಹೇಳ್ತೀರಿ. ನಮ್ಗೆ ಭಯ ಆಯ್ತದೆ. ನಾನು ಅಲ್ಲ ಸರ್, ಗಣಗಣ ಅಂತ ಹಿಂದೆ ಇನ್ನೊಬ್ರು ಗಂಡಸ್ತನದ ಬಗ್ಗೆ ನಾವು ಮಾತಾಡಿದ್ರು ಸರ್. ಎದುರುಗಡೆನೆ ಗಂಡಸೇನೋ ರಾಮನಗರದವರು ಅಂತ ಕೇಳಿರುವಾಗ ನಮ್ಗೆ ನನ್ಗೂ ಭಯ, ನನ್ನ ತಮ್ಮಂಗ್ ಭಯ, ನಮ್ಮ ಅನಿತಕ್ಕಂಗ್ ಭಯ. ಇನ್ಸಿಡೆಂಟ್